ಕರ್ನಾಟಕ ಗೋಡಂಬಿ ತಯಾರಕಿರ್ನ ಸಂಘ ವತಿರ್ದು ಕಾಜು ಶತಮಾನೋತ್ಸವ ಸಮ್ಮೇಳನ 2025 ಕುಡ್ಲದ ಡಾಕ್ಟರ್ ಟಿಎಂಎ ಕನ್ವೆನ್ಷನ್ ಸೆಂಟರ್ ನವೆಂಬರ್ 14 ತಾರೀಕು ಮುಟ್ಟ ನಡಪೆರ ಉಂಡು ಪಂಡದು ಕೆಸಿಎಂಎ ಅಧ್ಯಕ್ಷರು ಎಕೆ ರಾವ್ ತೆರಿಪಾದಿರು. ಕೃಷ್ಣಂ ವಂದೇ ಜಗದ್ಗುರು. ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಇದರ ವತಿಯಿಂದ ಕರೆದಿರುವಂತಹ ಈ ಪ್ರೆಸ್ ಮೀಟಿಗೆ ಆಗಮಿಸಿದಂತಹ ಬಹು ಸಂಖ್ಯೆಯಲ್ಲಿ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ವಿವಿಧ ಮಾಧ್ಯಮಗಳ ಎಲ್ಲ ಮಿತ್ರರಿಗೂ ಕೂಡ ಬಹಳ ಹೃತ್ಪೂರ್ವಕವಾದಂತಹ ಹೃದಯಸ್ಪರ್ಶಿ ಸ್ವಾಗತವನ್ನು ನಾನು ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ನೀಡ್ತಾ ಇದ್ದೇನೆ. ನಾವು ನೀಡುತ್ತಿರುವಂತಹ ಒಂದು ವಿಚಾರಗಳಿರ್ಬೋದು, ಮಾಹಿತಿಗಳನ್ನೆಲ್ಲ ತಾವು ಸಂತೋಷದಿಂದ ಸ್ವೀಕರಿಸಿ ಬಂದಂತಹ ಉದ್ದೇಶ ಒಳ್ಳೆಯ ರೀತಿಯಲ್ಲಿ ಈಡೇರುವಂತೆ ನಮ್ಮ ಸಹಕಾರವನ್ನು ಕೂಡ ಕೋರ್ತಾ, ನಮ್ಮ ಕರ್ನಾಟಕದಲ್ಲಿ ಗೇರು ಬೀಜ ಉದ್ಯಮ ಪ್ರೊಸೆಸಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗಿ 100 ವರ್ಷಗಳು ಕಳೆದಿವೆ. 1925ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಮನೆಯಲ್ಲಿ ಎಲ್ಲ ಮೊದಲು ಬೇರೆ ರೀತಿಯಲ್ಲಿ ಅದನ್ನು ಮಾಡಿರ್ಬೋದು, ಆದರೆ ಒಂದು ಉದ್ಯಮದ ರೀತಿಯಲ್ಲಿ ಪ್ರೊಸೆಸಿಂಗ್ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂಥದ್ದು 1925ರಲ್ಲಿ ನಮ್ಮ ಪಿಯರ್ಸ್ ಲೆಸ್ಲಿ ಕಂಪನಿ ಕೇಳಿರಬಹುದಾದ ಬ್ರಿಟಿಷ್ ಇಂಡಿಯಾ ಅವರ ಒಂದು ಭಾಗವಾಗಿರುವಂತಹ ಕುಲಶೇಖರದಲ್ಲಿ ಇದ್ದಂತಹ ಒಂದು ಕಂಪನಿಯಲ್ಲಿ ಅದು ಪ್ರಾರಂಭವಾಗಿ ಪ್ರಥಮ ಎಕ್ಸ್ಪೋರ್ಟ್ ಕೂಡ 1925ರಲ್ಲಿ ಇಲ್ಲಿಂದ ಕ್ಯಾಲಿಕಟ್ ಮುಖಾಂತರ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಆಗಿರುವಂಥದ್ದು. ಸೊ ನಾವು ಇದನ್ನೆಲ್ಲ ಕೂಲಂಕುಷವಾಗಿ ನಾವು ಅದನ್ನು ವಿಮರ್ಶೆಯನ್ನು ಮಾಡಿ ಹುಡುಕಾಟವನ್ನೆಲ್ಲ ಮಾಡಿದ ಮೇಲೆ ನಮಗೆ ತಿಳ್ಕೊಂಡ ಪ್ರಕಾರ ನಮ್ಮ ಭಾರತದಲ್ಲೇ ಪ್ರೊಸೆಸಿಂಗನ್ನು ಈ 100ನೇ ವರ್ಷವನ್ನು ದಾಟ್ತಿರುವಂಥದ್ದು ನಾವು ಕರ್ನಾಟಕದಲ್ಲಿ ಪ್ರಥಮ ಅಂತ ಹೇಳುವಂಥ ವಿಚಾರವನ್ನು ತಿಳಿದು ಸಂತೋಷದಿಂದ ನಾವು ಕೂಡ ಈ ಒಂದು ಉದ್ಯಮದ 100ನೇ ವರ್ಷದ ಒಂದು ಇತಿಹಾಸವನ್ನು ನಾವು ಎಲ್ಲರ ಜೊತೆ ಇದನ್ನು ಸಡಗರದಿಂದ ಆಚರಿಸಬೇಕು. ಈ ಒಂದು ಸಾಧನೆಗೆ, ಈಗ ಉದ್ಯಮ ಬೆಳೆಯುತ್ತಿರುವ ಮಟ್ಟದಲ್ಲಿರುವಂತಹ ಈ ಸಾಧನೆಗೆ ಕಾರಣೀಕರ್ತರಾದಂತಹ ನಮ್ಮೆಲ್ಲ ಪೂರ್ವಜರು 4 ತಲೆಮಾರಿನವರದ್ರಲ್ಲಿ ಇರ್ಬೋದು, ಅವರನ್ನೆಲ್ಲ ಅವರವರ ಏನೇನು ಕೊಡುಗೆಗಳಿದೆ ಅದನ್ನೆಲ್ಲ ಸ್ಮರಿಸಿ ಅದನ್ನೆಲ್ಲ ನಮ್ಮ ಈಗಿನ ಒಂದು ಕಾಲಕ್ಕೆ ಸರಿಯಾಗಿ ಅದನ್ನೆಲ್ಲ ವಿಚಾರಗಳನ್ನು ಎಲ್ಲರಿಗೂ ತಿಳಿಸಿ ಮುಂದಿನ ಪೀಳಿಗೆಗೆ ಇದನ್ನು ಮತ್ತೆ ಅವರಿಗೆ ಮುಂದಿನ ಪೀಳಿಗೆಯ ಜನರಿಗೆ ಬೇಕಾದಂಥ ವಿಶ್ವಾಸ ಈ ಉದ್ದಿಮೆಯಲ್ಲಿ ಬರುವಂಥ ಕಾರ್ಯವನ್ನು, ಇದರಲ್ಲಿರುವಂತಹ ಇನ್ನು ಭವಿಷ್ಯದಲ್ಲಿರುವಂತಹ ಒಂದು ಸದವಕಾಶಗಳು ಏನೆಲ್ಲ ನಮಗೆ ಬರ್ಬೋದು ಇವನ್ನೆಲ್ಲ ಈ ಒಂದು ನಮ್ಮ ಆಚರಣೆಯ ಜೊತೆಯಲ್ಲಿ ಸಡಗರದ ಜೊತೆಗೆ ಅದನ್ನು ಕೂಡ ಹಂಚುವ ಕೆಲಸವನ್ನು ಮಾಡ್ತಾ ಸುರುತ ಗೋಡಂಬಿ ಕಾರ್ಖಾನೆಯನ್ನು 1928 ಕುಡ್ಲಡ್ ಬ್ರಿಟಿಷ್ ಕಂಪನಿ ಪಿಯರ್ಸ್ ಲೆಸ್ಲಿ ಇಂಡಿಯಾ ಲಿಮಿಟೆಡ್ ಸ್ಥಾಪಿಸಾದಿತ್ತಂದು. ಭಾರತದ ಸಂಘಟಿತ ಗೋಡಂಬಿ ಉದ್ಯಮದ ಜನ್ಮಸ್ಥಳವಾಯಿನ ಕುಡ್ಲಡ್ ಗೋಡಂಬಿ ಸಂಸ್ಕರಣೆದ 100 ವರ್ಷದ ಸ್ಮರಣಾರ್ಥ 3 ದಿನದ ಮಾಮಲ ಕಾರ್ಯಕ್ರಮವನ್ನು ಆಟಣೆ ಮಾಡ್ತಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೇರ್ನ ಉಪಸ್ಥಿತಿಯಲ್ಲಿ ನವೆಂಬರ್ 14 ತಾರೀಕಿಗೆ ಬಯ್ಯ 4 ಗಂಟೆಗೆ ಉದಿಪನಾಯರ ಉಂಡು ಪಂಡದ ಎಕೆ ರಾವ್ ವಿವರ ಕೊರಿಯರು. ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆಯಲ್ಲಿ ನಮ್ಮ ದೇಶದ 25% ಹೆಚ್ಚನ್ನ ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ದೇಶಕ್ಕೆ ಸಪ್ಲೈಯಲ್ಲಿ ಏನು ಗೇರು ಬೀಜದ ತಿರುಳು ಆಲ್ ಇಂಡಿಯಾ ಲೆವೆಲಲ್ಲಿ ನಾವು ಇವತ್ತು ಪ್ರಪಂಚದ 3ನೇ 1 ಭಾಗದಷ್ಟು ಗೇರು ಬೀಜದ ತಿರುಳನ್ನು ನಾವೇ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ. ಈಗ ಪ್ರಪಂಚದಲ್ಲಿ ಸಾಧಾರಣ 55ರಿಂದ 60 ಲಕ್ಷ ಟನ್ ಗೇರು ಬೀಜ ಬೆಳೆದ್ರೆ ಸಾಧಾರಣ ಒಂದು 12ರಿಂದ 13 ಲಕ್ಷ ಟನ್ ಗೇರು ಬೀಜದ ತಿರುಳು ಉತ್ಪಾದನೆ ಆಗ್ತದೆ ವರ್ಲ್ಡಲ್ಲಿ. ಅದರಲ್ಲಿ 4ರಿಂದ 4.5 ಲಕ್ಷ ಟನ್ನಿನ ಗೇರು ಬೀಜದ ತಿರುಳನ್ನು ಸೇವಿಸುವಂಥದ್ದು ನಾವು ಇಂಡಿಯಾದಲ್ಲೇ ಇರುವಂಥದ್ದು. ನಮಗೆ ಅದೊಂದು ದೊಡ್ಡ ಮಾರುಕಟ್ಟೆ. ಆದರೆ ನಮಗೆ ಬೇಕಾದಂತಹ ಕಚ್ಚಾ ವಸ್ತು ಮಾತ್ರ ಇದಕ್ಕೆ ಬೇಕಾದಷ್ಟು ನಮ್ಮ ದೇಶದಲ್ಲಿ ಇಲ್ಲ. ಈಗ ಈ ಒಂದು ಸಡಗರದ ಜೊತೆಯಲ್ಲಿ ನಾವು ಕೆಲವು ಸಂದೇಶಗಳನ್ನು ಕೂಡ ನಾವು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಏನು ವಿಭಾಗಗಳಿದ್ದೇವೆ ಅವರಿಗೆಲ್ಲ ನಾವು ಕೊಡಬೇಕಾಗಿದೆ. ಗೇರು ಬೀಜದ ಬೆಳೆಯನ್ನು ಜಾಸ್ತಿ ಬೆಳೆಯುವಂಥದ್ದು, ಅದಕ್ಕಿರುವಂತಹ ಮುಕ್ತ ಅವಕಾಶಗಳು, ಸರ್ಕಾರದವರಿಗೆ ಕೂಡ ಇದರ ವಿಚಾರಗಳನ್ನು ಮುಟ್ಟಿಸಿ ಸರ್ಕಾರದ ಒಂದು ಸಹಕಾರ ಇಲ್ಲದೆ ನಾವು ಮತ್ತೆ ಅದನ್ನು ಬೇಕಾದಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತದ ಮಟ್ಟಿಗೆ ನಾವು ನೋಡಿದರೆ ನಮಗೆ ಬೇಕಾಗುವ 25% ಕೂಡ ಗೇರು ಬೀಜವನ್ನು ನಮ್ಮ ದೇಶದಲ್ಲಿ ನಾವು ಬೆಳೀತಾ ಇಲ್ಲ. ನಾವು
ಪಶ್ಚಿಮ ಆಫ್ರಿಕಾ, ವೆಸ್ಟ್ ಆಫ್ರಿಕನ್ ಕಂಟ್ರೀಸ್, ಈಸ್ಟ್ ಆಫ್ರಿಕಾ ಕಂಟ್ರಿ ಮತ್ತು ಇಂಡೋನೇಷ್ಯಾ ಈ ಒಂದು ಭಾಗಗಳಿಂದ ಬೆಳೆಯುವಂಥ ಗೇರು ಬೀಜವನ್ನು ನಾವು ಅವಲಂಬಿಸಿ ನಮ್ಮ ಉದ್ದಿಮೆಯನ್ನು ನಾವು ಮಾಡ್ತಿರುವಂಥದ್ದು. 1975-85 ನಂತರದಲ್ಲಿ ಇದರ ಬೆಳವಣಿಗೆ ಸ್ವಲ್ಪ ವೇಗ, ಪ್ರೋಸೆಸಿಂಗ್ ವೇಗ ಜಾಸ್ತಿ ಆಗಿ ಇವತ್ತಿನ ಮುಂದಿನ ವಿಚಾರಗಳನ್ನು ನಮ್ಮ ಈ ಕಾರ್ಯಕ್ರಮದ ಕನ್ವೀನರ್ ಕೊಡ್ಲಿಕ್ಕೆ ಇದ್ದಾರೆ. ನಾನು ಔಟ್ಲೈನನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಏನು ವೇಗದಲ್ಲಿ ನಮ್ಮ ಪ್ರೋಸೆಸಿಂಗ್ ಬೆಳೆಯುತ್ತಾ ಬಂತ, ಈ ವೇಗಕ್ಕೆ ಏನೂ ಸರಿಸಾಟಿ ಇಲ್ಲದ ರೀತಿಯಲ್ಲಿ, ಅಂದರೆ ತುಂಬ ಕಡಿಮೆ ವೇಗದಲ್ಲಿ ಗೇರು ಬೀಜದ ಬೆಳೆಯನ್ನು ಬೆಳೆಸುವಂಥ ಒಂದು ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಇರುವಂಥದ್ದು. ಸೊ ನಾವು ಇದನ್ನೆಲ್ಲ ಮಾಡಬೇಕು. ಯಾಕಂದರೆ ಈ ಕನ್ಸಂಪ್ಷನ್ ಆಫ್ ಕ್ಯಾಶ್ಯೂ ಕರ್ನಲ್ಸ್, ನಮ್ಮ ಏನು ತಿರುಳಿದೆ ನಮ್ಮ ಪ್ರಾಡಕ್ಟ್, ಅದರ ಮಾರುಕಟ್ಟೆಯ ವೇಗಕ್ಕೆ ನಾವು ಬೆಳೆಸುವ ವೇಗ ತೀರಾ ಕಡಿಮೆ ಮಟ್ಟದಲ್ಲಿ ಇರೋದ್ರಿಂದ ನಮಗಿರುವಂಥ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಬೇಕಾದ್ರೆ ಮುಖ್ಯವಾಗಿ ಗೇರು ಬೀಜ ಬೆಳೆಯನ್ನು ಕೂಡ ಇಲ್ಲಿ ಬೆಳೆಸಲಿಕ್ಕೆ ತುಂಬ ನಾವು ಒಂದಕ್ಕೆ ಪ್ರಯತ್ನವನ್ನು ಪಡಬೇಕು. ಇದಕ್ಕೆ ನಾವು ಈಗಾಗಲೇ ನಮ್ಮ 4 ತಂಡ, ಬೇಜಾವರ ಮಠ, SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, KCMA ಹಾಗೂ ನಾವು ವೈಯಕ್ತಿಕವಾದಂಥ ವಿಜಯಲಕ್ಷ್ಮಿ ಫೌಂಡೇಶನ್ ಅಂತ ಹೇಳುವ ಒಂದು ಸಂಸ್ಥೆಯಿಂದ ಕಳೆದ 10 ವರ್ಷಗಳಿಂದ ನಾವು ಗ್ರಾಫ್ಟೆಡ್ ಗೇರು ಬೀಜಗಳನ್ನು ಉಚಿತವಾಗಿ ಕರ್ನಾಟಕದಾದ್ಯಂತ ನಾವು ಅದನ್ನು ಹಂಚುವ ಒಂದು ಫ್ರೀಯಾಗಿ, ಯಾರು ನಮ್ಮ SKDRDPಯ ವತಿಯಿಂದ ಅವರು ಆಯ್ದ ಕೃಷಿಕರನ್ನು, ರೈತರನ್ನು ಅವರು ಅವರು ನಮಗೆ ತಿಳಿಸ್ತಾರೆ. ಅವರ ಡೋರ್ ಸ್ಟೆಪ್ಗೆ, ಅವರ ಬಾಗಿಲಿಗೆ ಉಚಿತವಾಗಿ ಸಸಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ 9 ವರ್ಷದಲ್ಲಿ 13 ಲಕ್ಷಗಳಿಗೂ ಜಾಸ್ತಿ ಆ ಗಿಡಗಳನ್ನು, ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಒಂದು 6-6.5 ಕೋಟಿ ರೂಪಾಯಿಯ ಒಂದು ಗಿಡಗಳನ್ನು ನಾವು ನಮ್ಮದೇ ಯಾವುದೇ ಬೇರೆ ಸರ್ಕಾರದ ಸಹಾಯ ಇಲ್ಲದೆ ನಮ್ಮ ಸಂಸ್ಥೆಯ, ನಮ್ಮ ಪ್ರೊಸೆಸರ್ಗಳ ಹೆಚ್ಚಿನ ಸಹಕಾರ ಮತ್ತು ನಮ್ಮ ವಿಜಯಲಕ್ಷ್ಮಿ ಫೌಂಡೇಶನ್ ಸಹಕಾರ, ಮುಖ್ಯವಾಗಿ ಧರ್ಮಸ್ಥಳದವರ ನಮ್ಮ ಹೆಗಡೆಯಾಜಿ ಅವರ ಮುಖಾಂತರದಲ್ಲಿ ಹೇಗೆ ನಡೀತದೆ ಕೇಳಿದರೆ, ಗೇರು ಬೀಜ ಗಿಡವನ್ನು ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಕೊಟ್ಟ ಮೇಲೆ ಅದು ಆಫ್ಟರ್ ಅದನ್ನು ಗಿಡ ನೆಡುವಂಥದ್ದು, ನೆಟ್ಟ ಮೇಲೆ ಅದನ್ನು ಪೋಷಣೆ ಮಾಡಿ ಅದನ್ನು ಸಕ್ಸಸ್ ಆಗಿ ಮಾಡುವಂಥ ಕೆಲಸವನ್ನು ಮಾಡೋದು ಬಹಳ ಇದು. ಯಾಕಂದರೆ ನಾವು ಸರ್ಕಾರದ ನಿಟ್ಟಿನಲ್ಲಿ 50 ವರ್ಷದ ರೆಕಾರ್ಡ್ ತೆಗೆದ್ರೆ ಇಲ್ಲಿ ಕೋಟಿಗಟ್ಟಲೆ ಗಿಡ ಇರಬೇಕಿತ್ತು. ಅದು ಯಾವ ಗಿಡಗಳು ಕೂಡ ನಮಗೆ ಅದು ಅರ್ತಿದ್ರೆ ಇಷ್ಟು ಸಮಸ್ಯೆಗಳು ಬರ್ತಿರಲಿಲ್ಲ. ಮೇನ್ ಅಂತ ಹೇಳಿದ್ರೆ ಗಿಡವನ್ನು ಕೊಟ್ಟರೆ ಸಾಲದು, ಅದರ ಗಿಡದ ನಂತರದ ಒಂದು 2 ವರ್ಷದ ಅದರ ಫಾಲೋ ಅಪ್ ವೆರಿ ಇಂಪಾರ್ಟೆಂಟ್. ಇದನ್ನು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಯಶಸ್ವಿಯಾಗಿ ನಾವು ಮಾಡ್ತಾ, ಈ ವರ್ಷ 10ನೇ ವರ್ಷವನ್ನು ಕೂಡ ಈ ನಮ್ಮ ಸೆಂಟನರಿ ವರ್ಷದ ಜೊತೆಯಲ್ಲಿ ಆ ಗೇರು ಬೀಜದ ಗಿಡವನ್ನು ಅದಕ್ಕೆ ವೃಕ್ಷ ರಕ್ಷಾ ವಿಶ್ವ ರಕ್ಷಾ ಅಂತ ಹೇಳುವಂಥ ಒಂದು ಇದರ ನಾಮಫಲಕದ ಅಡಿಯಲ್ಲಿ ನಮ್ಮ ಹಿರಿಯ ಪೇಜಾರ ಸ್ವಾಮಿಗಳು ಅವರ 5ನೇ ಪರ್ಯಾಯದಲ್ಲಿ ಅವರ ರಾಜ ದರ್ಬಾರ್ನಲ್ಲಿ ಅವರು ಘೋಷಿಸಿದಂಥ ವಾಕ್ಯದದು ವೃಕ್ಷ ರಕ್ಷಾ ಕೋಟಿ ವೃಕ್ಷ ನಡುವಂಥ ಇದರಲ್ಲಿ ನಾವು ಆ ಸಂದರ್ಭದಲ್ಲಿ ಇದನ್ನು ಅದಕ್ಕೆ ಒಳಗೆ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿರುವಂಥದ್ದು. 13 ಲಕ್ಷ ಗಿಡಗಳಷ್ಟು ನಾವು ಕೊಟ್ಟಾಗಿದೆ. ಈ ವರ್ಷ 2 ಲಕ್ಷ ಗಿಡಗಳ ಯೋಜನೆಯನ್ನು ಹಾಕಿ 10ನೇ ವರ್ಷಕ್ಕೆ ಅದನ್ನು 15 ಲಕ್ಷ ಗಿಡವನ್ನು ನಾವು ಕೊಡುವಂಥ ಯೋಜನೆಯನ್ನು ಸಾಮಾನ್ಯವಾಗಿ ನಾವು ಕೊಟ್ಟ ಈಗ ಗಿಡಗಳು ಇಷ್ಟವರೆಗೆ ನಮ್ಮ ರೆಕಾರ್ಡ್ ನಾವು ತೆಗೆದಾಗ ಅದರಲ್ಲಿ ಸರ್ವೈವಲ್ ರೇಟ್ 80-85% ಸರ್ವೈವಲ್ ರೇಟ್ ಇದೆ. ಇದೇ ರೇಟ್ನ ಪ್ರಕಾರ ಅದು ಮುಂದೆ ಹೋಯ್ತು ಅಂತಾದರೆ ಈ 15 ಲಕ್ಷ ಗಿಡಗಳಲ್ಲಿ 15,000 ಟನ್ ಗೇರು ಬೀಜವನ್ನು ನಾವು ಮುಂದಿನ ಒಂದು 5-6 ವರ್ಷದೊಳಗೆ ನಾವು ಪಡೆಯಬಹುದು. ಈಗಾಗಲೇ ನಾವು ಕೊಟ್ಟಂಥ ಗಿಡಗಳಲ್ಲಿ ಈ ವರ್ಷದ ಒಂದು ಅಂಕಿಅಂಶಗಳ ಪ್ರಕಾರ 4,500 ಟನ್ ಗೇರು ಬೀಜ. ಯಾಕಂದರೆ ಕರ್ನಾಟಕದಲ್ಲಿ ಬೆಳೆಯುವುದೇ ಅಪ್ರಾಕ್ಸಿಮೇಟ್ಲಿ ಒಂದು 50,000 ಟನ್. ಇದು ಎಷ್ಟೋ ವರ್ಷಗಳಿಂದ ಅದೇ ಫಿಗರ್. ಯಾಕಂದರೆ ಕೆಲವು ಕಡೆಯಲ್ಲಿ ಅದು ಕಡಿಮೆ ಆಗ್ತದೆ, ಕೆಲವು ಕಡೆ ಜಾಸ್ತಿ ಆಗ್ತದೆ. ನಾವು ಈ ಯೋಜನೆಯನ್ನು ಪ್ರಾರಂಭ ಮಾಡುವಾಗ ನಾವು ಆಲೋಚನೆ ಮಾಡಿರುವಂಥದ್ದು, ನಾವು ಆಯೋಜಿಸಿರುವಂಥ ರೀತಿಯನ್ನು ಕೇಳಿದರೆ, ಮೊದಲೆಲ್ಲ ಕೋಸ್ಟಲ್ ಕರ್ನಾಟಕದಲ್ಲಿ ಮಾತ್ರ ಈ ಗೇರು ಬೀಜ ಗಿಡಗಳನ್ನು ಬೆಳೆಸ್ತಾ ಇದ್ರು. ಗೇರು ಬೀಜ ಹೇಳಿದ್ರೆ ಇಲ್ಲಿ ಮಾತ್ರ ಅಂತ ಹೇಳಿ, ಯಾಕಂದರೆ ಅದು ಇಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ನಮ್ಮ ಸಾಯಿಲ್ ಇರೋಷನ್ಗೆ ಬೇಕಾಗಿರ್ಬೋದು, ಮತ್ತು ಎಣ್ಣೆಯನ್ನು ತೆಗೆಯುವ ಉದ್ದೇಶದಿಂದೆಲ್ಲ ಅವ್ರು ಮಾಡಿರ್ಬೋದು ಅದರಲ್ಲಿ. ಆದರೆ ಅದು ಮೇಲುಗಡೆ ಆಗ್ತದೆ ಅಂತ ಹೇಳುವಂಥದ್ದು ಒಂದು 10-15 ವರ್ಷಗಳ ಹಿಂದಿಂದ ಕೆಲವು ಕಡೆಗಳಲ್ಲಿ ಅದು ಮಾಡಿರುವುದನ್ನು ನಾವು ನೋಡಿ, ಅರಸೀಕೆರೆ ಸೈಡ್ನಂಥ ಜಾಗದಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ಕೂಡ ಗೇರು ಬೀಜ ಹಣ್ಣನ್ನು ನಾವು ನೋಡಿ ಅದರ ಇದನ್ನು ತಿಳ್ಕೊಂಡು ಮತ್ತೆ ನಾವು ನಮ್ಮ ಯೋಜನೆ ಮಾಡುವಾಗ ಧರ್ಮಸ್ಥಳದವರ ಸಹಕಾರದೊಂದಿಗೆ ಕರ್ನಾಟಕದ 26 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈಗ ಎಲ್ಲ ಕಡೆಯಲ್ಲಿ ಮಾಡಿ, ಆಚೆಯಿಂದ ಖಾನಾಪುರದಿಂದ ಸ್ಟಾರ್ಟ್ ಆದ ಬೆಳಗಾವಿದ್ದು ಇಲ್ಲಿ ಕೋಲಾರದವರೆಗೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಆ ಘಟ್ಟದ ಮೇಲಿನ ಪೋರ್ಷನಲ್ಲಿ ನಾವು ಬೆಳೆಯನ್ನು ಈ ವರ್ಷದ ಲೆಕ್ಕಾಚಾರ ತೆಗೆದರೆ 4,500 ಟನ್ನಿನ ಒಂದು ಬೆಳೆಯನ್ನು ನಾವು ಈ ಸಲ ಒಳ್ಳೆಯ ಕ್ವಾಲಿಟಿ ನಟ್ಸ್ ಬರುವಂಥದ್ದನ್ನು ನಾವು ಈ ಸಲ ಗಮನಿಸಿದ್ದೇವೆ, ರಿಪೋರ್ಟ್ ಆಗಿದೆ. ಆದರೆ ನಮ್ಮ ಯೋಜನೆ ನಮಗೆ ಈಗ ಇವತ್ತು ನಮಗೆ 5.5-6 ಲಕ್ಷ ಟನ್ ಗೇರು ಬೀಜ ಬೇಕು ಅಂತ ಹೇಳಿದ್ರೆ
6 ಕೋಟಿ ಗಿಡಗಳು ಇವತ್ತು ಫಲ ಬರಲಿಕ್ಕೆ ಶುರುವಾಗಬೇಕು. ಹಾಗಿದ್ರೆ ಮಾತ್ರ ಆಗ್ತದೆ. ಇಲ್ಲಾಂದ್ರೆ 10 ವರ್ಷ, ನಾವು 8ರಿಂದ 10 ವರ್ಷದ ಯೋಜನೆಗೆ ನೋಡುವಾಗ ಆಗ ನಮ್ಮ ಬೇಡಿಕೆ 10 ಲಕ್ಷ ಟನ್ನಿಗೆ ಹೋಗಿರ್ಬೋದು. ಅದನ್ನು ಮಾಡಲಿಕ್ಕೆ ಭಾರಿ ಅಸಾಧ್ಯವಾದಂಥ ಕೆಲಸ. ಆದರೆ ಆಫ್ರಿಕಾ ದೇಶಗಳಲ್ಲಿ ಇದನ್ನೆಲ್ಲ ಸಾಧನೆಯನ್ನು ಮೊದಲೆಲ್ಲ ನಾವು ತಿಳ್ಕೊಂಡಾಗ ಆಫ್ರಿಕಾದಲ್ಲಿ ಅವರು ಸ್ವಲ್ಪ ಉದಾಸೀನ ಜಾಸ್ತಿ, ಅವರು ಜಾಸ್ತಿ ಕೆಲಸ ಮಾಡೋದಿಲ್ಲ, ಅಲ್ಲಿ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಹಾಗೆ ಹೇಳಿದ್ರು ಕೂಡ ಒಂದು ದೇಶದ ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಟ್ಟು ಅವರ ಆ ಸಾಧನೆಯನ್ನು ನಾನು ನಿಮಗೆ ಹೇಳ್ತೇನೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ಗೇರು ಬೀಜ ಬೆಳೆಯುವಂತಹ ದೇಶ ಹೇಳಿದ್ರೆ ಪಶ್ಚಿಮ ಆಫ್ರಿಕಾದ ಐವರಿ ಕೋಸ್ಟ್ ಹೇಳುವಂಥ ಒಂದು ದೇಶ. 1999ರಲ್ಲಿ ನಾನು ಅಲ್ಲಿಗೆ ಪ್ರಥಮವಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ದೇಶದ ಕ್ರಾಪ್ ಇರುವಂಥದ್ದು ಸೈಜ್ 60,000 ಟನ್. ಈ 25ನೇ ವರ್ಷ 2025 26 ವರ್ಷದ ನಂತರ ಈ ವರ್ಷ ಅವರ ಬೆಳೆದ ಕ್ರಾಪ್ 18 ಲಕ್ಷ ಟನ್. ಆಲೋಚನೆಯನ್ನು ಮಾಡಿದ್ರೆ ಆಗದೇ ಇರುವಂಥದ್ದು ಯಾವುದಿಲ್ಲ. ಆದರೆ ಅಲ್ಲಿ ಸರ್ಕಾರದ ಸಹಕಾರದಿಂದಲೇ ಅದು ನಡೆಯುವಂಥದ್ದು. ಇಲ್ಲಿ ನಮಗೆ ಅದಕ್ಕೆ ಬೇಕಾದಂಥ ಇದು ಸಿಗ್ತಾ ಇಲ್ಲ. ಈ ಕೆಲವು ಮೆಸೇಜ್ಗಳನ್ನು ನಾವು ಈ ಕಾರ್ಯಕ್ರಮದ ಜೊತೆಗೆ, ಅಂದರೆ ನಾವು ಸಡಗರವನ್ನೆಲ್ಲ ಮಾಡಿ ಆದಮೇಲೆ ಸಡಗರದ ಉದ್ದೇಶ ಕೂಡ ಒಂದು ಸ್ಪಷ್ಟವಾಗಿ ಇರಬೇಕು. ಆ ಉದ್ದೇಶ ಏನು ಕೇಳಿದ್ರೆ, ಇದನ್ನೀಗ ನಾವು 100 ವರ್ಷ ಆಚರಿಸಿದ ಮೇಲೆ ಇದನ್ನು ಇನ್ನೊಂದು 100 ವರ್ಷಕ್ಕೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಮುಂದಿನ ಜನಾಂಗಕ್ಕೆ ಆ ಒಂದು ವಿಶ್ವಾಸಭರಿತ ರೀತಿಯಲ್ಲಿ ಮುಂದೂಡಬೇಕು ಅಂತಾದರೆ ಅದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಲಿಕ್ಕೆ ಆ ಯೋಜನೆಗಳನ್ನು ನಾವು ಹಾಕುವ ಒಂದು ಕಾರ್ಯಕ್ರಮ ಕೂಡ ಇದರ ಒಂದು ಮುಖ್ಯ ಒಂದು ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಈಗ ಕೊನೆಯ ಪಕ್ಷ ಒಂದು 2 ಲಕ್ಷ ಟನ್ ಗೇರು ಬೀಜ ಆಗಬೇಕಾದರೂ ಕೂಡ ಒಂದು 2040ನೇ ಇಸವಿಗೆ ನಾವು ಒಂದು ನಮ್ಮದೇ ಆದ ರೀತಿಯಲ್ಲಿ ಕೊನೆಯ ಪಕ್ಷ 2 ಲಕ್ಷ ಟನ್ ಗೇರು ಬೀಜ ನಾವು ಮಾಡಿದ್ದೇವೆ ಅಂತಾದರೆ, ಒಂದು ಸಲ ಅದೊಂದು ವಾಲ್ಯೂಮ್ ಅನ್ನು ಗ್ರೋತ್ ಆದರೆ ಮತ್ತೆ ಅದರಲ್ಲಿ ತುಂಬ ಅವಕಾಶಗಳು ಅದರಿಂದ ಅಲ್ಲಿ ಪ್ರಾರಂಭ ಆಗ್ತದೆ. ಮತ್ತೆ ತನ್ನಷ್ಟಕ್ಕೆ ಕ್ರಾಪ್ಗಳನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತದೆ. ಸೊ ಇದರಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಕೂಡ ಕೊನೆಯ ದಿವಸ ನಾವು ಅದರ ಆ ಸಡಗರದ ಜೊತೆಯಲ್ಲಿ ವ್ಯಾಲಿಡಿಟಿ ಫಂಕ್ಷನಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ನಾವು ಅದರಲ್ಲಿ ಇಟ್ಕೊಂಡಿದ್ದೇವೆ. ಅದರಲ್ಲಿ ನಮ್ಮ ದಕ್ಷಿಣ SKDRDPಯ ಒಂದು ಒಳ್ಳೆ ರೈತರು 375-400 ಜನ, ನಮ್ಮ 2 ಜಿಲ್ಲೆಯ ಒಳ್ಳೆ ಇದಿರುವಂಥದ್ದು ಯಾವುದು ಒಳ್ಳೆ ಹೆಸರನ್ನು ಪಡೆದಿರುವಂತಹ ಕೃಷಿಕರನ್ನು, ಅವರನ್ನು ಕೂಡ ಒಂದು ಸಾಧಾರಣ 400 ಜನರ ಮಟ್ಟಿಗೆ ಒಂದು ಕೃಷಿಕರನ್ನು ಕೂಡ ಒಂದು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಉಭಯ ಜಿಲ್ಲೆಗಳ ಎಲ್ಲ ಶಾಸಕರು, MLA, MPಗಳು, MLCಗಳು ಸಾಧಾರಣ 90 ವರ್ಷದ ಇತಿಹಾಸದಲ್ಲಿ 90 ವರ್ಷ ಎಕ್ಸ್ಪೋರ್ಟ್ನಲ್ಲಿ ವರ್ಲ್ಡ್ಗೆ ನಂಬರ್ 1 ಇರುವಂಥದ್ದು. ಯಾವಾಗ ವಿಯೆಟ್ನಾಂ 1990ರ ನಂತರ ಈ ಫೀಲ್ಡ್ಗೆ ಬಂತ, ಅವರು ಮೆಕನೈಸೇಷನ್ ಸಿಸ್ಟಮ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ನಮ್ಮದೇ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿ 2008 ಇಫ್ ಐ ಆಮ್ ನಾಟ್ ರಾಂಗ್ ನಾವು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡಿರುವಂಥದ್ದು ಗೇರು ಬೀಜ ಇದ್ದಿದ್ದು 1,31,000 ಟನ್. ಅದು ನಮ್ದು ರೆಕಾರ್ಡ್. ಅದರ ನಂತರ ನಮ್ಮನ್ನು ಅವರು ಬೀಟ್ ಮಾಡಲಿಕ್ಕೆ ಶುರು ಮಾಡಿ, ಆ ಟೈಮಲ್ಲಿ ಗ್ಲೋಬಲ್ ನಾವು ಫಸ್ಟ್ ಇದ್ದವರು 1,31,000 ಇದ್ರೆ ಇತರೆಲ್ಲ ಸೇರಿದ್ರೆ ಗ್ಲೋಬಲ್ ಎಕ್ಸ್ಪೋರ್ಟ್ 1.5 ಲಕ್ಷ ಟನ್ಗಿಂತ ಜಾಸ್ತಿ ಇರಲಿಕ್ಕಿಲ್ಲ. ಇವತ್ತು ವಿಯೆಟ್ನಾಂನವರು ಮೆಕನೈಸೇಷನ್ ಮಾಡುವ ಮುಖಾಂತರ ಅವರ ಲೇಬರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ ಕಡೆಯಲ್ಲಿ ಅವರು ಧುಮುಕಿ ಅವರ ಒಂದು ಚಾಪವನ್ನು ಜಾಸ್ತಿ ಮಾಡಿಕೊಂಡು ಇವತ್ತು ಅವರು ವರ್ಲ್ಡ್ಗೆ 7.5 ಲಕ್ಷ ಟನ್ನಿಗಿಂತ ಜಾಸ್ತಿ ಗೇರು ಬೀಜದ ತಿರುಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನಾವು 50,000 ಟನ್ನಿಗೆ ಇಳಿದಿದ್ದೇವೆ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಈ ಒಂದು ಗ್ಯಾಪಿನಲ್ಲಿ 1995 ಇಂದ 2025 ವರೆಗೆ ನೀವು 30 ವರ್ಷದ ಗ್ಯಾಪಿನಲ್ಲಿ ಅವರು ನಮಗೆ ಈಗ ಲಾಸ್ಟ್ ಒಂದು 3 ಇಯರ್ಸ್ ಬ್ಯಾಕಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ತೆಗೆದ್ರೆ ನಮಗೆ ಒಂದು ನಮ್ಮ ಸಿಸ್ಟಮ್ನಲ್ಲಿ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ $300 ಪರ್ ಟನ್ನಿಗೆ ಇದ್ರೆ ಅವರು ಅದನ್ನು ರೆಡ್ಯೂಸ್ ಮಾಡಿ $50 ಬಂದು ಇವತ್ತು $25 ಕಡಿಮೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಈಗ ನಾವು ಕೂಡ ಆ ಮೆಕನೈಸೇಷನ್ ಸಿಸ್ಟಮ್ ಅಲ್ಲಿ ನಾವು ಕೂಡ ಕಾಂಪಿಟೇಟಿವ್ ಒಂದು ಪೊಸಿಷನ್ ಅನ್ನು ತೆಗೆದುಕೊಂಡು ನಮ್ಮ ಕಾಸ್ಟ್ ಅನ್ನು ಕೂಡ ನಾವು ಕಡಿಮೆ ಮಾಡೋ ಮಟ್ಟಕ್ಕೆ ಅವರ ಹತ್ತಿರ ಬರ್ತಾ ಇದ್ದೇವೆ. ಇದಲ್ಲದೆ ನಮಗಿರುವಂತಹ ಹೊಸ ಅಡ್ವಾಂಟೇಜ್ ಏನು ಹೇಳಿದ್ರೆ, ಕರ್ನಲ್ ಮಾರ್ಕೆಟ್ ನಲ್ಲಿ ಅವರಿಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ಅದಕ್ಕೆ ಡಿಮಾಂಡ್ ಜಾಸ್ತಿ ಇರುವ ಕಾರಣ ಒಳ್ಳೆ ಬೆಲೆ ಕೂಡ ನಮ್ಮ ಈ ಪ್ರಾಡಕ್ಟ್ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಇರುವಂತಹ ಎಲ್ಲ ಪ್ರಾಡಕ್ಟ್ಗೆ ಜಾಸ್ತಿ ಬೆಲೆ ಸಿಗುವ ಕಾರಣ ನಮಗೆ ಇನ್ನು ಅವರನ್ನ ಕಾಂಪಿಟೇಷನ್ ಅಲ್ಲಿ ಅವರನ್ನ ಟೇಕ್ ಓವರ್ ಮಾಡಿ ನಾವು ಅವರನ್ನ ಮುಂದೆ ಹೋಗುವಂತ ಸಮಯಗಳು ಹೆಚ್ಚು ದೂರ ಇರಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಲಿಕ್ಕೆ ಬೇಕಾದಂತಹ ಸಹಕಾರಗಳು ಇಂಡಿವಿಜುವಲ್ ಲೆವೆಲ್ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ 100% ಇಂಪೋರ್ಟ್ ಮಾಡ್ತಾರೆ, 100% ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾವಾಗಲೂ ಎಕ್ಸೆಸ್ ರಿಸರ್ವ್ ಇರ್ತದೆ ಅವರ ಹತ್ರ. ಕಡಿಮೆ ರೇಟ್ ಬಡ್ಡಿಯಲ್ಲಿ ಬ್ಯಾಂಕಿನ ಲೋನ್ಗಳನ್ನು ಅವರಿಗೆ 3.5% ನಲ್ಲಿ ಅವರಿಗೆ ಕೊಡುವ ಕಾರಣ ಅವ್ರದ್ದು ಬುಕ್ಕಿಂಗ್ ಸಿಸ್ಟಮ್ ಒಳ್ಳೆದ್ರಲ್ಲಿ ಇರ್ತದೆ.
ನಾವು ಕೂಡ ಇನ್ನದಕ್ಕೆ ಹೆಚ್ಚು ಕಾಲ ಅದಕ್ಕೆ ದೂರ ಇರ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ನಾವು ದೃಷ್ಟಿಯನ್ನ ಕರೆಕ್ಟಾಗಿ ಆ ವಿಷನ್ ಅನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು 5 ವರ್ಷದ ಒಳಗೆ ನಾವು ಕೂಡ ಯಾವ ಆ ಮಾರ್ಕೆಟ್ ಅಲ್ಲಿ ಕೂಡ ಅವರ ಜೊತೆಗೆ ಅವರ ಸರಿಯಾದ ರೇಟ್ ನಲ್ಲಿ ನಾವು ಕೂಡ ಅದನ್ನ ಖರೀದಿ ಮಾಡಿ ನಾವು ಕೂಡ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಕಾಂಪೀಟ್ ಮಾಡಿ, ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ಗೆ ಯಾವಾಗಲೂ ಸ್ವಲ್ಪ ರೇಟ್ ಜಾಸ್ತಿ. ಹಾಗಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ನು ದೊಡ್ಡ ವಿಚಾರ ಬರ್ಲಿಕ್ಕಿಲ್ಲ. ವಿದಿನ್ 5 ಇಯರ್ಸ್ ಅದೊಂದು ಹತ್ತಿರ ಬಂದ್ರೆ ಮತ್ತೆ ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ ಅನ್ನ ಮೊದಲನ ಹಾಗೆ ನಾವೇ ಅದನ್ನು ಲೀಡ್ ಮಾಡುವಂತ ಅವಕಾಶಗಳು ನಮಗೆ ಖಂಡಿತ ಇದರಲ್ಲಿ ಒದಗಿ ಬರ್ತದೆ. ಇದಾಗಬೇಕಾದ್ರೆ ನಿಮಗೆ ಬೇಕಾಗುವಂತ ನಾನು ಹೇಳಿದಾಗೆ ಒಂದು ಸರ್ಕಾರದ್ದು, ಬ್ಯಾಂಕ್ಗಳದ್ದು, ಫೈನಾನ್ಷಿಯಲ್ ಸಪೋರ್ಟ್ಗಳು ಸರಿಯಾಗಿ ಬೇಕು. ಆ ವ್ಯವಸ್ಥೆಗಳನ್ನು ಚಂದ ಮಾಡಬೇಕು. ಒಂದು ಇದು ಲೈಸೆನ್ಸ್ ರಾಜ್ ಅಂತ ಹೇಳ್ತಾ ಇದ್ವಲ್ಲ, ಆ ತರದ ಒಂದು ಸಮಸ್ಯೆಗಳೆಲ್ಲ ಜಾಸ್ತಿ ಬರಬಾರದು. ಒಳ್ಳೆ ರೀತಿಯಲ್ಲಿ ಆಯ್ತು ಅಂದ್ರೆ ಖಂಡಿತ ನಮ್ಮಲ್ಲಿ ಕೂಡ ನಾವು ಮತ್ತೆ ಅವಕಾಶ, ಯಾಕಂದ್ರೆ ವಿಯೆಟ್ನಾಂಗಿಂತ ಜಾಸ್ತಿ ನಮಗೆ ಅವಕಾಶ ಇರುವಂತದ್ದು, ನಮಗೆ ಕರ್ನಲ್ ಮಾರ್ಕೆಟ್ ನಮ್ಮ ಕೈಲಿರುವಂಥದ್ದು ನಮಗೆ ದೊಡ್ಡ ಒಂದು ನಮಗೆ ಅದು ನಮ್ಮ ಒಂದು ಬಲ. ಹಾಗಾಗಿ ಮತ್ತೆ ನಾವು ಬರ್ಲಿಕ್ಕೆ ಚಾನ್ಸ್ ಇರುವುದರಿಂದಾಗಿ ನಮ್ಮ ಮುಂದಿನ ಪೀಳಿಗೆಗೆ ಅದು ಸ್ಪಷ್ಟವಾದ ಸಂದೇಶಗಳು ಕೂಡ ಸಿಗಬೇಕು ಹೇಳುವಂಥದ್ದು ಕೂಡ ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ. ಕುಡ್ಲಾಡು ಗೋಡಂಬಿ ಇತ್ತೆ ಗುಣಮಟ್ಟದ ಜಾಗತಿಕವಾದ ಗುರುತಿಸಾದಂಡು ತಂಕಣ ಉತ್ಪಾದನೆಗೆ ದೇಶಡೆ ದಿಂಜ ಬೇಡಿಕೆ ಉಪ್ಪು ನೆರೆದು ರಫ್ತು ಮಲ್ಪೆರೆ ಆವಂತಿಚ್ಚಿ ದುಂಬುದ ತಿನ್ನುಕ್ಲೆಡು ಉತ್ಪಾದನೆ ಜಾಸ್ತಿ ಮಲ್ತದ ರಫ್ತು ಮಲ್ಪೆರೆ ಆದಿತ್ಯ ಪೊರ್ಪ ಪಂಡದು ಕಾಜು ಶತಮಾನೋತ್ಸವ ಸಮಿತಿ ಸಂಚಾಲಕರು ಪ್ರಕಾಶ್ ಕಲ್ಬಾವಿ ತೆರಿಪಾಯಿರು. ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಪ್ರಶ್ನೆ ಮುಂಚೆ 2 ವಿಚಾರ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹೆಚ್ಚಿನವರು ಕವರ್ ಮಾಡುವಾಗ KCMA 100 ವರ್ಷ ಅಂತೇಳಿ ಆಚರಣೆ ಅಂತ ಹೇಳ್ತಾರೆ. ಅಲ್ಲ, ಇದು ಗೇರು ಬೀಜ ಉದ್ಯಮ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಿ 100ನೇ ವರ್ಷ. ಇದೊಂದು ಸ್ವಲ್ಪ ಕ್ಲಾರಿಟಿಯಲ್ಲಿ ಇಟ್ಕೊಳ್ಳಿ. ಹೆಚ್ಚಾಗಿ ಕವರ್ ಮಾಡುವಾಗ KCMA ಸೆಂಟಿನರಿ ಅಂತೇಳಿ ಹಾಕ್ತಾರಲ್ಲ, KCMA ನಮ್ಮ ಅಸೋಸಿಯೇಷನ್ ಅದು ಹುಟ್ಟಿದ್ದು 1955ರಲ್ಲಿ. ನಾವು 70ನೇ ವರ್ಷದಲ್ಲಿದ್ದೇವೆ, ಮುದುಕರಾಗ್ತಾ ಇದ್ದೇವೆ. ಆದರೂ ಕೂಡ ಈಗ 100 years ಆಫ್ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರಿಂಗ್ ಇನ್ ಕರ್ನಾಟಕ, ಅದು ಮಂಗಳೂರಿನಲ್ಲಿ ಶುರುವಾದದ್ದು. ಇದೊಂದು ಕ್ಲಾರಿಟಿ. ಎರಡನೇದು, ಈ ಸಮಿಟಿಗೆ ಒಂದು ಥೀಮ್ ಇಟ್ಕೊಂಡಿದ್ದೇವೆ. ಏನಂತ ಹೇಳಿದರೆ ಆನರಿಂಗ್ ದ ಪಾಸ್ಟ್, ಎಂಬ್ರೇಸಿಂಗ್ ದ ಫ್ಯೂಚರ್. ಹಿಂದೆದ್ದನ್ನು ನಾವು ಏನು ಇಷ್ಟರವರೆಗೆ ಈ 100 ವರ್ಷದಲ್ಲಿ ಸಾಧನೆ ಆದದನ್ನು ನಾವು ನೆನಪಿಸಿ ಗುರುತಿಸಿ, ಆಮೇಲೆ ಫ್ಯೂಚರ್ನಲ್ಲಿ ನಾವು ಏನಾಗಬೇಕು, ಹೇಗೆ ಈ ಚೇಂಜಸ್ ಬದಲಾವಣೆಗಳು ಬರ್ತಾ ಇದೆ ಅದನ್ನು ಸ್ವೀಕಾರ ಮಾಡಿ ನಾವು ಮುಂದೆ ತಗೊಂಡು ಹೋಗೋದಂತ. ಇದು 2 ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಯಾವುದೇ ಪ್ರಶ್ನೆ ಇದ್ರೆ ಇನ್ನು ಕೇಳಿ. ಕರ್ನಾಟಕದಲ್ಲಿ ಯವತ್ತಿಗೂ 250 ಯೂನಿಟ್ಸ್ ಇದೆ. 165 ಮೆಂಬರ್ಸ್ ನಮ್ಮ ಅಸೋಸಿಯೇಷನ್ ಇದಿದೆ. ಲೇಬರ್ನಲ್ಲಿ ನಮ್ಮದು ಸುಮಾರು 70 ರಿಂದ 75 ಸಾವಿರ ಜನ, ಅಷ್ಟೇ ಜನರಿಗೆ ನಾವು ಈಗ ಕೆಲಸ ಕೊಡ್ತಾ ಇದ್ದೇವೆ. ಬಟ್ ಅವೈಲಬಿಲಿಟಿ ಕಮ್ಮಿ ಆಗಿದೆ. ಈಗ 70,000 ಜನರಲ್ಲಿ ನಾವು ಮುಂಚೆ ಮಾಡ್ತಿದ್ದದ್ದು 1 ಲಕ್ಷ 1.5 ಲಕ್ಷ ಟನ್. ಇವತ್ತು ಅದೇ 70,000 ಜನರಲ್ಲಿ ನಾವು 4 ರಿಂದ 5 ಲಕ್ಷ ಟನ್ ನಾವು ಪ್ರಾಸೆಸ್ ಮಾಡ್ತಿದ್ದೇವೆ. ಹೊಸ ಜನ ನಮಗೆ ಸಿಗುವಂಥದ್ದು, ನ್ಯೂ ಜನ್ರೇಷನ್ನವರು ಈಗ ಇಂಡಸ್ಟ್ರಿಗೆ ಬರುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಆದ್ದರಿಂದ ನಮ್ಮ ಮೆಕನೈಸೇಷನ್ ಮತ್ತು ಎಕ್ಸಿಸ್ಟಿಂಗ್ ಇರುವವರಲ್ಲಿ ನಮಗೆ ಕೋಪ್ ಆಗ್ತಾ ಉಂಟು. ಈಗ ನ್ಯೂ ಜನ್ರೇಷನ್ ನಿಮ್ಗೆ ಗೊತ್ತುಂಟು, ಅವರೆಲ್ಲ ಈಗ ಹೆಚ್ಚಾಗಿ ಟೆಕ್, ಕಂಪ್ಯೂಟರು, ಮಕ್ಕಳೆಲ್ಲ ಈಗ ಕಲಿತು ಒಳ್ಳೆ ಮುಂದೆ ಹೋಗುವವರು ಈ ಉದ್ಯಮವನ್ನು ಅಷ್ಟವಾಗಿ ನೋಡ್ತಾ ಇಲ್ಲ. ಬಟ್ ಸ್ಟಿಲ್ ನಮ್ಮ ಮಟ್ಟಿಗೆ ಯಾವತ್ತು ನಮ್ಮ ರಿಕ್ವೈರ್ಮೆಂಟ್ ಒಂದು ಮೂಟೆಗೆ 1 ಜನ ಬೇಕಾಗೋದ್ರಿಂದ ಉದ್ಯಮಕ್ಕೆ ಬೇಕಾಗುವಷ್ಟು ಕೆಲಸ ಇದೆ, ಇಲ್ಲಿ ಅವಕಾಶ ಕೂಡ ಇದೆ. ಆಮೇಲೆ ಇದ್ದದ್ರಲ್ಲಿ ನಮಗೀಗ ಸುಧಾರಣೆ ಕೂಡ ಚೆನ್ನಾಗಿದೆ. ಉತ್ತರ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಮತ್ತು ದಕ್ಷಿಣ ಕನ್ನಡದಲ್ಲಿ 2 ಸೇರಿ 250. ಬರೀ ದಕ್ಷಿಣ ಕನ್ನಡ ಅಂತೇಳಿ ನೋಡ್ಲಿಕ್ಕೆ ಹೋದ್ರೆ ನನ್ನ ಲೆಕ್ಕದಲ್ಲಿ ಒಂದು 20 ರಿಂದ 25 ಯೂನಿಟ್, ಅಂದರೆ ಸುಳ್ಯ, ಪುತ್ತೂರು, ಬಂಟ್ವಾಳ, ಮೂಡುಬಿದ್ರೆ, ಮಂಗಳೂರು, ಇದು ನೋಡಿದ್ರೆ 25 ರಿಂದ 30 ಇಂಡಸ್ಟ್ರೀಸ್ ಇದೆ. ಹೆಚ್ಚಿನ ಇಂಡಸ್ಟ್ರೀಸ್ ಕಾರ್ಕಳ ಮತ್ತೆ ನಿಮ್ಮ ಕುಂದಾಪುರ ಬೆಟ್ಟನಲ್ಲಿ, ಉಡುಪಿ ಜಿಲ್ಲೆ. ಕೋಸ್ಟಲ್ನಲ್ಲಿ ನಾವು ನಮ್ಮ ಪೀಕ್ ಲೆವೆಲ್ನಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾವು 350 ರಿಂದ 400 ಯೂನಿಟ್ಸ್ ಇತ್ತು. 350 ರಿಂದ 400 ಯೂನಿಟ್ಸ್ ಇದ್ದದ್ದು ಇವತ್ತು ಸುಮಾರು 250 ಯೂನಿಟ್ಸ್ ಅಲ್ಲಿ ವರ್ಕಿಂಗ್ ಯೂನಿಟ್ಸ್, ಇರ್ಲಿಕ್ಕೆ ಹೆಸರಿಗೆ ತಕ್ಕ ಇರ್ಬೋದು, ಬಟ್ ಫಂಕ್ಷನಲ್ ಯೂನಿಟ್ಸ್ 250 ಯೂನಿಟ್ಸ್ ಇದೆ. ಕಾರಣ ಮುಖ್ಯವಾಗಿ ಏನಂತ ಹೇಳಿದ್ರೆ ಪ್ರಾಸೆಸಿಂಗ್ ನಲ್ಲಿ ನೋಡಿ. ಈಗ ನಾನು ನಿಮ್ಗೆ ಏನು ಹೇಳಿದೆ ಏನಂತ ಹೇಳಿದ್ರೆ, ಈಗ ನಾವು ಮೆಕನೈಸೇಷನ್ ಮಾಡಿದ ಕೂಡಲೇ ನಮ್ದು ಸ್ಕೇಲ್ ಆಯ್ತು. ನಾವು ಈಗ ಒಬ್ರು 3 ಟನ್ ಮಾಡುವವರು 30 ಟನ್ ಪ್ರಾಸೆಸ್ ಮಾಡೋ ಸ್ಕೇಲ್ ಆಯ್ತು. ಈಗ 400 ಯೂನಿಟ್ನವರು 4 ಅಷ್ಟು ಸ್ಕೇಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಆಗ್ತಾ ಇಲ್ಲ.
ಸೊ ಯಾರಿಗೆ ಸಾಮರ್ಥ್ಯ ಉಂಟು, ಅವನು ಮಾರ್ಕೆಟಿಂಗ್ ಮಾಡಿಕೊಂಡು ಆ ಹೊಸ ಮಿಷಿನರಿನ ಅಳವಡಿಸಿಕೊಂಡು ಅವನು ಎಫಿಷಿಯೆಂಟ್ ಆಗಿ ಸ್ಲೋ ರನ್ ಮಾಡಲಿಕ್ಕೆ ಸಾಧ್ಯ ಉಂಟು, ಅವರು ಸ್ಕೇಲ್ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಅದು ಸ್ಕೇಲ್ ಮಾಡದೆ ಇರಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ಪ್ರೊಸೆಸಿಂಗ್ ಕಾಸ್ಟ್ ಕಡಿಮೆ ಮಾಡಲಿಲ್ಲ ಅಂದರೆ ನಿಮ್ಮಿಂದ ಇವತ್ತು ಮಾರ್ಕೆಟ್ನಲ್ಲಿ ಪೈಪೋಟಿ ಮಾಡಿ ಸಾಧ್ಯ ಇಲ್ಲ. ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಡೊಮೆಸ್ಟಿಕ್ ಕಾಂಪಿಟೇಷನಲ್ಲಿ ಆಗೋದಿಲ್ಲ. ಸೊ ಯಾರಿಂದ ಆ ಸ್ಕೇಲ್ ಹೋಗ್ಲಿಕ್ಕೆ ಆಗಲಿಲ್ಲ, ಅಂದರೆ 30 ಚೀಲ ಪ್ರಾಸೆಸ್ ಮಾಡೋದ್ರಿಂದ 300 ಚೀಲಕ್ಕೆ ಮಾಡಲಿಕ್ಕೆ ಆಗಲಿಲ್ಲ, ಅವರು ಅದನ್ನು ಕಟ್ ಮಾಡಿ ಅವರೆಲ್ಲ ಪ್ರಾಸೆಸ್ನವರು ಹೊರಗೆ ಬರ್ತಾ ಇದ್ದಾರೆ ಇಂಡಸ್ಟ್ರಿ. ಕ್ಯಾಶ್ಯೂ ಕ್ರಾಪಲ್ಲಿ ನೋಡಿ, DCR ಅವರು ಬಹಳಷ್ಟು ವೆರೈಟಿ ಜನರೇಟ್ ಮಾಡಿದ್ದಾರೆ. ಒಳ್ಳೆ ಹೈ ಈಲ್ಡಿಂಗ್ ವೆರೈಟಿ ಇರ್ಬೋದು, ಲೇಟ್ ಈಲ್ಡಿಂಗ್ ವೆರೈಟಿ, ಅರ್ಲಿ ಈಲ್ಡಿಂಗ್ ವೆರೈಟಿ, ಅದರಲ್ಲಿ ಭಾಳಷ್ಟು ಅವರು ರಿಸರ್ಚ್ ಮಾಡಿದ್ದಾರೆ. ಆದರೆ ಒಂದು ಲೆಕ್ಕದಲ್ಲಿ ನಾವು ಹೇಳೋದಾದರೆ ನಮ್ಮ ಇಡೀ ದೇಶದ್ದು ಆ್ಯಾವ್ರೇಜ್ ಒಂದು ಮರದಲ್ಲಿ ಒಂದು ಈಲ್ಡ್ ಅಂತ ಹೇಳಿದರೆ ಯವತಿಗೂ ನಾವು ಸಾಮಾನ್ಯ ಒಂದು ಹೆಕ್ಟರಿಗೆ 600 kg ಅಂತ ನಾವು ಹೇಳೋದು, ಅದು ಸಹ ಉಂಟಾ ಇಲ್ವೋ ಅಂತ ಹೇಳೋದು ನನಗೆ ಸಂಶಯ ಇದೆ. ಅದರಲ್ಲೇ ನಾವು ವಿಯೆಟ್ನಾಮು ಅಥವಾ ಕಂಬೋಡಿಯಾ ಈಗ ಹೊಸ ಕಲ್ಟಿವೇಷನ್ ಝೋನ್ನಲ್ಲಿ ನಾವು ನೋಡಿದರೆ ಅವರದ್ದು 2 ಟನ್ಗಿಂತ ಹೆಚ್ಚು ಹೇಳ್ತಾ ಇದ್ದಾರೆ. ಯಾರ್ದು ಇದರಲ್ಲಿ ಫೇಲಿಯರ್ ಅಂತ ನಮಗೆ ಈಗ ನಾವು ನಿಮಗೆ ಓಪನ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಬರೋದಿಲ್ಲ ನಮಗೆ. ಅಂದರೆ ನಮ್ಮ ಮಣ್ಣಿನ ಸತ್ವವೇ ಹಾಗೆ ವೀಕಾ, ಅಥವಾ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಏನು ನಮ್ಮ ಈ ನೀವು DCR ಹೇಳಿದ್ರಿ, ಯಾರು NRCC ಹೇಳಿದ್ರಿ, ಅವರು ತಳಿಯನ್ನು ಅವರು ಖಂಡಿತ ತಯಾರು ಮಾಡಿದ್ದಾರೆ. ಆದರೆ ಅವರು ಅದನ್ನು ಆ ಈಲ್ಡ್ ತರಬೇಕಾದ್ರೆ ಆ ರೈತರಿಗೆ ಬೇಕಾಗುವ ಮಾಹಿತಿ ಕೊಟ್ಟು ಅದರಲ್ಲಿ ಬೇಕಾಗುವ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ನಾವೇನು ಹೇಳ್ತೇವೆ, ಅದು ಸ್ಪ್ರೇಯಿಂಗ್ ಮಾಡುವಂಥದ್ದು, ಆ ಸಮಯಕ್ಕೆ ನೀರು ಕೊಡುವಂಥದ್ದು, ಅದು ಯಾವ ರೀತಿಯಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡೋದು, ಆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸನ್ನು ನಾವು ಅದನ್ನು ಯುಟಿಲೈಸ್ ಮಾಡಿಕೊಳ್ಳದೆ ನಮ್ಮ ಇಳುವರಿ ಇಷ್ಟು ಕಮ್ಮಿ ಇರೋದ್ರಿಂದ ಈಗ ಒಂದು ಹೆಕ್ಟರಿಗೆ 2 ಟನ್ ಅಂತ ಹೇಳಿದರೆ ನೀವು ಲೆಕ್ಕ ಹಾಕಿ ಕಾಸ್ಟ್ ಅವರಿಗೆ ಎಷ್ಟು ಇನ್ಕಮ್ ಆಯ್ತಲ್ಲ, ಅದೇ ನೀವು 600ಕ್ಕೆ ಬರುವಾಗ ಎಲ್ಲಿ ಉಂಟು. ಇವತ್ತು ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ವಿಚಾರ ಕೂಡ, ಆದರೆ ಇವತ್ತು ಸಮಸ್ಯೆ ಏನಂತ ಹೇಳಿದರೆ ಒಂದು Catch-22 ಸಿಚುವೇಶನ್. ಕಚ್ಚಾ ಗೇರು ಬೀಜ ಇವತ್ತು ಮಾರ್ಕೆಟ್ನಲ್ಲಿ 125ರಿಂದ 130 ರೂಪಾಯಿವರೆಗೆ ಇದೆ. ಇದೇ ನಾವು ಒಂದು 5 ವರ್ಷ ಹಿಂದೆ ನೋಡೋದಾದರೆ 70, 65, 70, 75 ರೂಪಾಯಿ ಇತ್ತು. ಆ ರೇಟ್ನಲ್ಲಿ ಕೂಡ ನಾವು ತಿರುಳನ್ನು ತಯಾರಿಸಿ ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ನಲ್ಲಿ ನಾವು ಕಾಂಪಿಟೇಟಿವ್ ಇರಲಿಲ್ಲ. ಆಫ್ರಿಕಾದವ್ರದ್ದು ಇನ್ನೂ ಕಮ್ಮಿ ಇತ್ತು ರೈಟ್, ಆದ್ದರಿಂದ ನಮಗೆ ಕಾಂಪಿಟೇಟಿವ್ನೆಸ್ ಇರಲಿಲ್ಲ. ಈಗ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ ನೋಡಬೇಕಾದ್ರೆ ನಮ್ಮ ತಿರುಳಿನ ರೇಟ್ ಕಮ್ಮಿ ಇರಬೇಕು, ಯಾವುದು ಕರ್ನಲ್ ನಾವು ಅಗ್ಗದಲ್ಲಿ ಮಾರಬೇಕು. ಹಾಗಂತ ರೈತರ ಆ್ಯಂಗಲಿನ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದರೆ ಇವತ್ತು ಒಂದು ಸಾಮಾನ್ಯ ಏನು ಹೇಳಿದ್ರು ಒಂದು 500-600 ರೂಪಾಯಿಗಿಂತ ಕಡಿಮೆ ದಿನಕೂಲಿ ಇಲ್ಲ. ಈಗ ರೈತರಿಗೆ ಒಂದು ದಿವಸದಲ್ಲಿ ಎಲ್ಲ ಗೇರು ಬೀಜವನ್ನು ಒಟ್ಟು ಮಾಡಿ ಅವರು ಒಂದು ದಿವಸಕ್ಕೆ 10 ಕಿಲೋ ಮಾಡಲಿಕ್ಕೆ ಆದರೆ ಕೂಡ ಅವರಿಗೆ ಅವರ ಕಾಸ್ಟೇ 60 ರೂಪಾಯಿ, ಕೆಜಿಗೆ 60 ರೂಪಾಯಿ ಖಾಲಿ ಪಿಕ್ಕಿಂಗ್ ಕಾಸ್ಟೇ ಬಂತು. ಆದ್ದರಿಂದ 75-90 ರೂಪಾಯಿ ಬಂದರೆ ರೈತನಿಗೆ ಒಂದು ಅಷ್ಟೊಂದು ದೊಡ್ಡ ಇನ್ಸೆಂಟಿವ್ ಆಗಿ ಕಾಣಲಿಲ್ಲ. ಈಗದ್ದು ರೇಟ್ ಏನುಂಟು 125, 130, 140 ರೂಪಾಯಿ ನಿಂತರೆ, ಮಾರುಕಟ್ಟೆ ನಿಂತರೆ ಖಂಡಿತ ಇದು ಕ್ಯಾಶು ರೈತನಿಗೆ ವಯಬಿಲಿಟಿ ಆಗ್ತದೆ. ಆವಾಗ ರೈತ ಆ ಬೇಕಾದ ಪ್ಯಾಕೇಜಸನ್ನು ಅವನು ಅಳವಡಿಸಿ ಅವನು ಕೂಡ ಅವನ ಈಲ್ಡನ್ನು ಹೆಚ್ಚು ಮಾಡೋದಕ್ಕೆ ಶ್ರಮಿಸ್ತಾನೆ ಅಂತ ಹೇಳೋದು ಬೇಡ. ಅದು ಒಂದು ಮಾತ್ರ. ಇನ್ನೊಂದು ಏನಂತ ಹೇಳಿದರೆ ಕ್ಯಾಶ್ಯೂ ಆ್ಯಪಲ್ ಈಗ 1 kg ಗೇರು ಬೀಜಕ್ಕೆ 40 kg ಹಣ್ಣಾಗ್ತದೆ. ನೀವು 1 kg ಬೀಜ ಆಗಬೇಕಾದ್ರೆ 40 kg ಹಣ್ಣಾಗ್ತದೆ. ಆ ಹಣ್ಣು ಕಂಪ್ಲೀಟ್ ಈಗ ವೇಸ್ಟ್ ಆಗ್ತಾ ಉಂಟು, ಅದನ್ನು ನಾವು ಯುಟಿಲೈಸೇಷನ್ ಮಾಡ್ತಾ ಇಲ್ಲ. ಅದು ಕೂಡ ನಾವು ಏನಾದರೂ ಯುಟಿಲೈಸೇಷನ್ಗೆ ಈಗ ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಹೇಳಿದ್ದಾರೆ, ಏನಾದರೂ ಮಾಡಿ ನೀವು ಫ್ರೂಟ್ ಜ್ಯೂಸಸನ್ನು ನೀವು ಈ ಇಂಥದ್ದೆಲ್ಲ ಎಗ್ರಿ ಪ್ರಾಡಕ್ಟ್ಸನ್ನು ನೀವು ಸ್ವಲ್ಪ ಮಿಕ್ಸ್ ಮಾಡಿ ನಮ್ಮ ಈ ಪೆಪ್ಸಿಕೋ ಇವರಿಗೆಲ್ಲ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅಂಥದ್ದೆಲ್ಲ ಆಗಿ ನಾವು ಬೇಡಿಕೆ ಹೆಚ್ಚಾದರೆ ಖಂಡಿತ ಫಾರ್ಮ್ ಇನ್ಕಮ್ಮು ಇದಕ್ಕೆ ಒಳ್ಳೆಯ ಒಂದು ಇನ್ಕಮ್ ಕೊಡುವ ಸಾಧ್ಯತೆ ಉಂಟು. 8 kg ಸಾರಿ 1 kgಗೆ 8 kg ಭಾಳ ದೊಡ್ಡ ಪ್ರಶ್ನೆ ಇದು. ಹೌದು, ಇದು ಈಗ ಏನಾಗಿದೆ ಅಂತ ಹೇಳಿದರೆ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಏನಂತ, ಇದು ಗೇರು ಬೀಜಕ್ಕೆ ಮಾತ್ರ ಅಲ್ಲ, ಎಲ್ಲ ಕೃಷಿಗೆ ಒಂದು ಭಾಳ ದೊಡ್ಡ ಒಂದು ಸಮಸ್ಯೆ. ಸೊ ಏನಾಗ್ತಾ ಇದೆ ಅಂತ ಹೇಳಿದರೆ ನಮ್ಮದು ಈಗ ನೋಡಿ ಮಳೆ ಇನ್ನೂ ನಿಲ್ಲಿಲ್ಲ. ಈಗ ನವೆಂಬರ್ ಆಗ್ತಾ ಬಂತು, ಡಿಸೆಂಬರ್ ಆಗ್ತಾ ಬಂತು, ಇನ್ನೂ ಮಳೆ ನಿಲ್ಲಿಲ್ಲ, ಗೊತ್ತಿಲ್ಲ ಇನ್ನೂ ಕೂಡ ಮಳೆ ಹೇಗೆ ಹೋಗ್ತದೆ. ನಾರ್ಮಲಿ ನಮಗೆ ಆಗಸ್ಟಲ್ಲಿ ಮಳೆ ನಿಲ್ಲಬೇಕು, ಸೆಪ್ಟೆಂಬರ್ನಲ್ಲಿ ಒಂದೊಂದು ಮಳೆ ಬರುವಂಥದ್ದು. ಒಂದು ಫ್ಲವರಿಂಗ್ ಆಗಬೇಕಾದ್ರೆ ಒಂದು ಸ್ಟ್ರೆಸ್ ಬೇಕಾದ್ರೆ ಒಂದು ಡ್ರೈ ಸ್ಪೆಲ್ ಬೇಕು, ಆ ನಂತರ ಅದು ಫ್ಲವರ್ ಆಗಿ ಹಣ್ಣಾಗಿ ನಿಮಗೆಲ್ಲ ಕೊಡುವಂಥದ್ದು. ಮಳೆ ಬರ್ತಾ ಇದ್ರೆ ಏನಾಗ್ತದೆ, ಸೊಕ್ತದೆ, ನಿಮಗೆ ಹಣ್ಣಾಗೋದಿಲ್ಲ, ಹೂವು ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ನಿಮ್ಮದು ಈ ಡಿಸೆಂಬರ್ನೊಳಗೆ ಮಳೆ ಬಂದರೆ ಅದು ನಿಮಗೆ ಇನ್ನೂ ಅದು ಡ್ರೈ ಸ್ಪೆಲ್ ಸಿಗೋದು 2 ತಿಂಗಳು, ಅದು ಜನವರಿ ಫೆಬ್ರವರಿ ಆದರೆ, ಆಮೇಲೆ ಪುನಃ ಜೂನಲ್ಲಿ ಬರುವ ಮಳೆ ಮೇಯಲ್ಲಿ ಬಂದರೆ ಪುನಃ ನಮಗೆ 1 ತಿಂಗಳು ಅಲ್ಲಿ ಹೋಯ್ತು. ಸೊ ಇದರಿಂದ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ.
ಇದಕ್ಕೆ ಯಾವ ರೀತಿಯಲ್ಲಿ ಮಾಡ್ಬೋದು ಹೇಳಿದರೆ, ನಮ್ಮ ಪ್ರಧಾನಮಂತ್ರಿಯವರು ಕ್ಲೈಮೇಟ್ ರೆಸಿಸ್ಟೆಂಟ್ ವೆರೈಟೀಸ್ ತರಬೇಕು ಅಂತ ಹೇಳಿ ಅರ್ಲಿ ಬ್ರೀಡಿಂಗ್, ಲೇಟ್ ಬ್ರೀಡಿಂಗ್ ಇದೆಲ್ಲ ಮಾಡ್ತಾ ಇದೆ. ಬಟ್ ಅದು ದೊಡ್ಡ ಇಂಪ್ಯಾಕ್ಟ್, ದೊಡ್ಡ ಪ್ರಶ್ನೆ. ಇದರಿಂದ ನಮಗೆ ಖಂಡಿತ ಗ್ಲೋಬಲ್ ಕ್ರಾಪಿಗೆ ಇಂಪ್ಯಾಕ್ಟ್ ಆಗೋ ಸಾಧ್ಯ. ಕೆಸಿಎಂಎ ಉಪಾಧ್ಯಕ್ಷರು ತುಕಾರಾಂ ಪ್ರಭು, ಖಜಾಂಚಿ ಗಣೇಶ್ ಕಾಮತ್, ಸುಬ್ರಾಯ ಪೈ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.